ಮುಖ್ಯಮಂತ್ರಿ ಕುಮಾರಸ್ವಾಮಿ ದೈವ ಭಕ್ತರು ಈಗ ಅಧಿಕಾರ ಉಳಿಸಿಕೊಳ್ಳುವುದಕ್ಕಾಗಿ ಮಠ ಮಂದಿರಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಅವರು ದತ್ತ ಜಯಂತಿಯ ಸಂದರ್ಭ ದತ್ತಪೀಠಕ್ಕೆ ಬಂದು ದತ್ತ ಪಾದುಕೆ ದರ್ಶನ ಮಾಡಬೇಕು. ಅವರಿಗೆ ನಮ್ಮ ವತಿಯಿಂದ ಆಹ್ವಾನ ನೀಡುತ್ತಿದ್ದೇವೆ ಎಂದು ಬಜರಂಗ ದಳ ಪ್ರಾಂತ ಸಂಚಾಲಕ ಸುನಿಲ್ ಕೆಆರ್ ಹೇಳಿದ್ದಾರೆ. ಈ ಬಾರಿ ರಾಜ್ಯದಿಂದ ಸುಮಾರು 50,000 ಮಂದಿ ದತ್ತ ಮಾಲಾಧಾರಿಗಳು ದತ್ತ ಜಯಂತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬೃಹತ್ ಶೋಭಾಯಾತ್ರೆ, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ದತ್ತಪೀಠದಲ್ಲಿ ತ್ರಿಕಾಲ ಪೂಜೆಗೆ ಅವಕಾಶ ನೀಡಬೇಕು, ಅರ್ಚಕರ ನೇಮಕವಾಗಬೇಕು, ದತ್ತಪೀಠವನ್ನು ಹಿಂದೂಗಳಿಗೆ ಬಿಟ್ಟುಕೊಡಬೇಕು ಎಂದು ಅವರು ಹೇಳಿದರು. ನಾನು ಈ ಮಾಧ್ಯಮದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನು ಕೂಡ ನೀಡ್ತಾ ಇದ್ದೇನೆ. ನೀವು ಕೂಡ ಇಡೀ ರಾಜ್ಯದ ಎಲ್ಲ ಮಠ ಮಂದಿರಗಳಿಗೆ, ದೇವಸ್ಥಾನಗಳಿಗೆ, ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಹಿಂದೂಗಳ ಪೀಠ ದತ್ತಪೀಠ, ನೀವು ಇಲ್ಲಿ ಕೂಡ ನಾಡಿದ್ದು ದತ್ತ ಜಯಂತಿಯನ್ನು ನೀವು ದತ್ತಪೀಠಕ್ಕೆ ಬರಬೇಕು. ಆಮೇಲೆ ಅಲ್ಲಿರುವಂತಹ ದತ್ತ ಪಾದುಕೆಯ ದರ್ಶನವನ್ನು ಮಾಡಬೇಕು. ನಂತರ ನಿಮಗೆ ಯಾವ ರೀತಿಯಾಗಿ ನೀವು ನಿಮ್ಮ ಅಧಿಕಾರವನ್ನ ಉಳಿಸಿಕೊಳ್ಳಿಕ್ಕಾಗಿ ಹೋಮ ಹವನಗಳನ್ನು ಮಾಡ್ತಾ ಇದ್ದೀರಿ, ಅದೇ ರೀತಿಯಾಗಿ ನೀವು ದತ್ತ ಪಾದುಕೆಯ ದರ್ಶನವನ್ನು ಮಾಡಿದ್ರೆ ನಿಮಗೆ ಅದರ ಶಕ್ತಿಯ ಅರಿವಾಗುತ್ತೆ, ನಿಮ್ಮ ಸರ್ಕಾರ ಉಳಿಬಹುದು ಅಂತ ಅನಿಸ್ತದೆ ನನಗೆ. ಯಾಕಂತ ಹೇಳಿದ್ರೆ ನಮಗೆ ದತ್ತಪೀಠ ಹಿಂದೂಗಳ ಪೀಠ, ಈ ದತ್ತಪೀಠವನ್ನ ಹಿಂದೂಗಳಿಗೆ ಬಿಟ್ಟುಕೊಡಬೇಕು ಮತ್ತು ಸರ್ಕಾರ ಇದಕ್ಕೆ ಕೂಡಲೇ ನಾವು ಈ ಮೂಲಕ ನಾವು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿ ಪ್ರಮೋದ್ ಮಂದಾರ್ತಿ, ಜಿಲ್ಲಾ ಸಂಚಾಲಕ ದಿನೇಶ್ ಮೆಂಡನ್, ವಿಶ್ವ ಹಿಂದೂ ಪರಿಷತ್ನ ಸಂಘಟನಾ ಕಾರ್ಯದರ್ಶಿ ಕುಮಾರ್ ಸಿಂಧುವಾಲಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.